నీకు కొట్టింది ఎంక్లైన్లాగే ఈ పెర్మరి 2 ఇయర్ పాప నింగునే ఇలీదులా మళ్ళీ అవి గివప్పది నింగునేది అంతే యూట్యూబ్లో గివప్ప నింగునే నమ్మరు సత్యాలు సులువార్పుడు సత్యవార్పుడు అంటే కూడా సమೀಕ್ಷೆಗಳು ನಮ್ಮ ಭಾರತದೇಶವು ಸಾಲ್ವ್ ಮಾಡೋ ಭಾರತದೇಶದಾಗಿ ಮೂಲೆಯಲ್ಲಿ ಸಾಲ್ವ್ ಮಾಡೋದು ಅವರು అప్పుడు దుమ్ముకు టీచర్కి అలా ఎన్న బిడ్చది ఏంటినా గుడ్డు తెప్పారు అప్పుడు అనుకుంటా ಅಂಚೆ UKG LKG 15,000 ಬುಕ್ ಏಕಾನಂದದಲ್ಲಿ 19,000 ಬುಕ್ ಸತ್ಯಸಾಯಿ 10,000 ಮಧ್ಯಾಹ್ನ ಉಂಟಾ అయితే లింక్ ఇక్కడ అనుకునే సత్యసాయి లేకపోతే లింక్ ನಮ್ಮ ಚಂದ್ರ ಕೂಡ ಭಾರಿ ಬಂದಿದೆ ಟ್ಯಾಂಕರ್ ಬಂದಿದ್ದು ಪೆರ್ನೆಗೆ ಫಲಪ್ರಶ್ನೆ ಅಂತೇವೆ ಅಷ್ಟಮಂಗಳ ಫಲಪ್ರಶ್ನೆ ಆ ಅಷ್ಟಮಂಗಲ ಫಲಪ್ರಶ್ನೆಗೆ ದೈವಜ್ಞನಲ್ಲಿ ಬಂದರಿಗೆ ಮುಗಿಲಿಂಚಿ ನಾವು ಹೋಗ್ಲಿ ಅವರು ಕೂಡ ಪರಿಹಾರ ಅವಳು ಒಂದು 400 ವರ್ಷ ಇತಿಹಾಸ ಇತ್ತಿನ ಒಂದು ದೇವೋತ್ಸವ ಅನ್ನದಡಿಕೆ ಮುಂದು ಸರ್ವನಾಶ 513 ನಾಗ ಮೊದಲು ಸಾಹಿತ್ಯದ ಮಿತ್ರಾಯ್ತು ದುಡ್ಡು ಕೊಡ್ಸ ಅಂತ ಕೊಡ್ಚಾನದ ಕೊಡ್ಸಿ ಸೈಡ್ ಟೇಬಲ್ ಇದು ಸೂಪರ್ ಉಂಟು ಸೆಟ್ಟಿಂಗ್ ಉಂಟು ಸೆಟ್ಟಿಂಗ್ ಉಂಟು ಲೈನ್ ಕೊಡ್ಸಿ ಮತ್ತೆ ಅದು ಯಾವ ಅಂತಲ್ಲ ಒಂಜಿ ತರೋಳೆ ಅಷ್ಟಮಂಗಲ ಪ್ರಶ್ನೆ ಕೂಡ ತೋಜಿದ್ ಬರ್ತದೆ ಆ ತೋಜಿದ್ ಬರ್ತದಕ್ಕೆ ಮೆಟ್ಲಿಗೆ ಕೂಡ ಪರಿಶೀಲನೆ ಮಾಡ್ತೀರ ಆ ಜಾಗದಲ್ಲಿ ಅವಳು ಲೈನಂದ ಅತ್ತ ಅಂತ ಪಂದದ ಪರಿಶೀಲನೆ ಮಾಡ್ತದನಕ ಅಲ್ಲಿಗೆ ಅವಳು ಕೊರತೆ ಅಮ್ಮನ ಪೂರ ಕೆಟ್ಟಿದ್ದು ನಾಗದೇವರನ್ನ ಕಲ್ಲು ಒಂದು ಅಪ್ಪ ದಯವಿಟ್ಟು అక్కడ జ్యోతిష్యులు మనం సత్యాలు అంటున్నాయి అక్కడ అది అక్కడ గమనం పడుతుంది అట్లా గమనం సత్య అంటే ప్రమాదాలు కూడా ದೇವರ ಗುಂಡಪುರ ಆಗಿ ನನ್ನ ಆ ಮೂರು ನೆಮ್ಮದಿ ಸುಖ ಸಂಪತ್ತು ಭಾಗ್ಯ ತಿಕ್ಕೊಡತ್ತೆ మెల్లాన దేవదేವರು ಮತ್ತೆ ಸಮಸ್ಯೆ ಇತ್ತು ಒಕ್ಕಡೆ ಟ್ಯಾಂಕರ್ ಮಗಿದ ಸಮಸ್ಯೆ 13 ನಾಗಿ ಸೈವಡನ್ನು ಓರಡು 13 ನಾಗಿ ಸೈತನಿ కదా ಒಂದೇ ವರ್ಷಡವಳು ಒಂಜಿ ವರ್ಷದ ಅಷ್ಟೇ ಒಂದು ಆರೋಡು ಒಂಜಿದ ಲೆಕ್ಕ ಐತನೆ ಒಂದು ವಾರಡು ಒಂಜಿ ಒಂದು ಅಂದಿಗೆ ಅದಕ್ಕೆ 3 ತಿಂಗಳು ಅದರ ಬಣ ಅಂತೀರ 3 ತಿಂಗಳು 13 ನಾಗಿ ಸೈತನೆ ಅಂತ ಕಂಪನಿ ಇಲ್ಲ ದೂನಾಗ 400 ವರ್ಷದ ಇತಿಹಾಸದಲ್ಲಿ ಭೂತಸಾಮ ಮನದಲ್ಲಿ ಲೋಕಲ್ ಏನು ಮಾಡಿದೆ ಲೋಕಲ್ ನಾಗದೇವರು ಸಿಕ್ಕಿದನಾಗ ಸಿಕ್ಕಿದ ಬುಕ್ಕಲ ಹೋಗ್ತಾನಾಗ ಹೊಲತ್ತಿ ಸಿಕ್ಕಿದ್ರು ಹೊಲತ್ತಿ ಸಿಕ್ಕಿದನಾಗ ಬುಕ್ಕಲ ಹೋಗ್ತಾನ 35 ಕೇರಳ ಸ್ಟೈಲ್ ಇದೆ ಭೂತ ಸ್ನಾನ ಮಾಡ್ತೀವಿ ಅಮ್ಮಗಳ ಸಾದು ಮಾತೆ ಎಲ್ಲ ಬಗೆ ಹೊಡಿ
ಅರ್ಥ ಆಯ್ತು ಹಿಂಗೆ ಅರ್ಥ ಆಯ್ತು ಇವಾಗ ಮಂಚ ಕಡೆ ಕೂಡ ಇರ್ತದೆ ಆವಡು ಎಡ್ಡೆ ಕೆಲಸ ಇಡೀ ಊರಿಗೆ ನೆಮ್ಮದಿ ಅಂಚನೆ ಎಡ್ಡೆ ಕೆಲಸ ನನಾತ ಮಂತದೆ ನನಾತ ಊರು ಕೊಂಚ ನೆಮ್ಮದಿ ಇಟ್ಕೊಡು ಯಾಕಂಡ ಪಡಿಲಬಹುದು ಪುರಾತನ ಕಾಲದ ಕನ್ನೆ ದೇವೇರಿ ಇದ್ದೇ ಇருந்து ಜನಕ್ಕಲೇನೋ ಭಾವನೆ ಒಳ್ಳೆಯದು ನ್ಯಾಯಮಂಡ ದೇವೇರಿ ಇಚ್ಚಿಂದಂದ್ರೆ ನಮ್ಮ ಇಚ್ಛೆ ಅಂತ ಅನ್ಕೊಂಡೆ ಜನಗಳಿಗೆ ಏನಿಲ್ಲ ವಿದ್ಯಾಭ್ಯಾಸ ಲೆಕ್ಕ ಜಾಸ್ತಿ ಅಂದ್ರೆ ಆತ್ಯಾಪನೆ ನ್ಯಾಯಮಂಡ ಐಪಂಡಿ ಸ್ವಾಮೀಜಿ ಉತ್ತರ ಕೊಟ್ಟು ನೆಂಚಿನ ವస్తుందా ಉದಾಹರಣೆಗೆ ಅವು ಒಂದು ತಿಕ್ಕಿಲ್ಲ ಜ್ಯೋತಿಷ ಮುಖಾಂತರ ನಾಡಿನ ಹೊರಗೆ ಅವು ತಿಕ್ಕಿಲ್ಲ ಅಪ್ಪ ತಿಕ್ಕದಾನಾಗ ಅವಳು ದೈವ ಸಾನ್ನಿಧ್ಯ ಉಂಟು ನಾನು ಅಪ್ಪ ಜ್ಯೋತಿಷ ಪನ್ನವು ಸತ್ಯನ ಆ ಸತ್ಯನ ಇವತ್ತಿಗೆ ಅವೇ ಈರಿಯಾನು ಪನ್ನದ ಅವ್ರು ಬುದ್ಧನಿಗೆ ఇంకా మళ్ళీ గుర్తుంది ఈ జన్మ పెట్టి వస్తే దాచప్పుడు వస్తు వాళ్ళు వచ్చాను అవే ప్రకారం ఏంటిన పరిశీలనకి విజ్ఞాన అక్కడ ప్రళయాలు పెంచిన ప్రళయాలు పెంచిన ఇంకా పన్నెండు ఐదు నమ్మ నడిగేటో లేదు అవే పన్నె ఈ రోజు సాగుతుంది ಅವರನ್ನು ಕೂಟೆಲ್ಲ ಇರ್ತದೆ ಪುರಾತನ ಕಾಲದ ಅದು ನಮ್ಮನಕ್ಕೆ ಇರಬೇಕು ಇದು ಜನಕ್ಲೆಗೆ ನಂಬಿಕೆ ಅಂತ ಕಮ್ಮಿ ಆಯ್ತು ನಂಬಿಕೆ ಕಮ್ಮಿ ಆಯ್ತು ಇಂಚೆ ಕೂಡ ಆಪಿಲ್ಲ ಸಂಗತಿ ಬೇರೆ ನೀವು ನಂಬಿಕೆ ಮತ್ತು ಪ್ರೀತಿ ಸರಿಗಟ್ಟ ಮಂತ್ರಿಗಳ ಸಮಸ್ಯೆ ಬರ್ಬೋದು ಮೂಲ ಸಮಸ್ಯೆ ಪುಣ್ಯ ಹೋಗಿ ನಮಗೆ ನಮ್ಮ ದೇವದೇವರ ನಂಬಿಕೆ ಇಚ್ಚಂದ ಸಮಸ್ಯೆ ಬರ್ಪಣೆ ಆಗ್ಬಾರ್ದು ಮೈನ್ ಸಮಸ್ಯೆ ಬರ್ಪಣೆ ಅಂತ ಅವ್ರು ಸರಿ ನಮ್ಗೆ ಯಾವ ಸಮಸ್ಯೆ ಹೇಳ್ತೀವಿ ಒಂಬರ ಆದಿತ್ಯ ಸಮಸ್ಯೆ ಬರ್ತದೆ ಬರ್ತೀನಿ ಸಮಸ್ಯೆ ಅಲ್ಕೊಂಡು ಮೂಲ ಕಾರಣ ಹೋಗಿ ಜಾರದ ಗೂಡು ಸೈಪೇರಿ ಮೂಗುದು ಗೂಡು ಸೈಪೇರಿ ಸೈಪುನಕ್ಕೆ ಮಕ್ಕಳೇ ಈಗ ನಮ್ಮೊಂದು ಅವ್ರು ಬಂದಿದ್ದೆ ಹೌದಾ ಟ್ಯಾಂಕರ್ ಬಂದಿದೆ ಭೂಕಲ್ಲಿ ಪ್ರಯತ್ನ ನಮ್ಮ ಮನೆಗೆ ಮಾಡಬೇಕು